ನಾನು ಕಾಲೇಜಿಗೆ ಹೋಗಬೇಕಾದರೂ ಹಿಜಾಬ್ ಧರಿಸ್ತಾ ಇದ್ದರು ಮಕ್ಕಳು. ಹಿಜಾಬ್ ಧರಿಸುವುದು ಏನೋ ಹೊಸ ಕ್ರಮ ಆಗಿರಲಿಲ್ಲ. ದಟ್ ಅವರವರ ಧರ್ಮದಲ್ಲಿರ್ತಕ್ಕಂಥ ಪದ್ಧತಿ. ಈಗ ನಮ್ಮ ಸಿಕ್ಕಿನವರು ಪೇಟ ಹಾಕ್ತಾರೆ. ಯಾಕೆ ಪೇಟ ಹಾಕ್ತೀರಿ ಅಂತ ಕೇಳೋದಾ? ಅದು ಅವರ ಬಾಲ್ಯದಿಂದಲೂ ಮಾಡಿಕೊಂಡು ಬಂದದ್ದು. ಅವರು ನೋಡಿದ ಕೂಡಲೇ ಸಿಖ್ ಜನಾಂಗದವ್ರು ಬಂದರು, ನಮ್ಗೆ ಸಂತೋಷ ಆಗುತ್ತೆ. ಮುಸ್ಲಿಂ ಮಹಿಳೆಯರು ತಮ್ಮ ಒಂದು ಧರ್ಮದ ಕಲ್ಚರ್ ಆಗಿ ಬಂದಿರತಕ್ಕಂಥದ್ದು, ಅದರಿಂದ ಅವರಿಗೆ ಸೇಫ್ಟಿ ಇದೆ. ಅದರಿಂದ ಅವರು ಬಯಸಿದ್ದಾರೆ ಇದು ನಮ್ಮ ಧರ್ಮದ ಒಂದು ಪದ್ಧತಿಯನ್ನು ಅವರು ಮಾಡ್ತಾ ಇರುವುದಾದರೆ ಅದಕ್ಕೆ ರಾಜಕೀಯ ಬೆರೆಸುವಂಥದ್ದು BJPಯ ಇದು ಸಣ್ಣತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. BJP ಅವರಿಗೆ ಪ್ರತಿಯೊಂದರಲ್ಲಿಯೂ ಇವತ್ತು ಅವನು ಯಾವ ಧರ್ಮಕ್ಕೆ ಸೇರಿದವನು, ಇವನು ಯಾವ ಧರ್ಮಕ್ಕೆ ಸೇರಿದವನು, ಧರ್ಮದ ಆಧಾರದಲ್ಲಿ ವಿಭಜನೆ ಮಾಡಿ ಅದರ ಮೂಲಕ ರಾಜಕೀಯ ಲಾಭ ಗಳಿಸುವಂಥದ್ದು BJPಯವರ ಉದ್ದೇಶ. ಹಾಗಾಗಿ ಹಿಜಾಬ್ ಧರಿಸುವಂಥದ್ದು ನೈಜವಾಗಿ ರಾಜ್ಯ ಸರ್ಕಾರ ಏನು ಅದನ್ನು ಇವರು ಮಾಡಬಾರ್ದು ಅಂತ ಏನು ಹೇಳಿದರು, ಅದನ್ನು ರಾಜ್ಯ ಸರ್ಕಾರ ಮತ್ತೆ ಹಿಜಾಬ್ ಧರಿಸುವುದಿರ್ಬೋದು, ಜನಿವಾರ ಹಾಕುವುದಿರ್ಬೋದು, ಅಥವಾ ಬೇರೆ ಬೇರೆ ಅವರವರ ಕಲ್ಚರ್ಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ಇದನ್ನು ಇದನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ಅದು ನಾವು ಸ್ವಾಗತ ಮಾಡೋದು ಮಾತ್ರ ಅಲ್ಲ, ಇದನ್ನು ನಾವು ಇವತ್ತು ಹೇಳಿದ್ದಲ್ಲ, ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ. ನಾವು ಅಧಿಕಾರಕ್ಕೆ ಬಂದರೆ ಈ ಚಿಕ್ಕ ಹಿಜಾಬ್ ತರಬಾರ್ದು ಅಂತ ಏನು BJPಯವರು ತೀರ್ಮಾನ ತೆಗೆದುಕೊಂಡ್ರು, ಇದನ್ನು ನಾವು ತೆಗೆದುಹಾಕ್ತೀವಿ ಅಂತ ಹೇಳಿಯೇ ಬಂದಿದ್ದೇವೆ. ಅದಕ್ಕೆ ಜನರ ಮ್ಯಾಂಡೇಟ್ ಇದೆ, ಜನರು ಅಧಿಕಾರಕ್ಕೆ ತಂದಿದ್ದಾರೆ ಸರ್ಕಾರವನ್ನು. ಮತ್ತು ಇದರಲ್ಲಿ ಯಾವುದೇ ಕಾರಣಕ್ಕೂ ನಾನು BJPಯವ್ರದ್ದು ಒತ್ತಾಯ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನೀವು ಇದರಲ್ಲಿ ಧರ್ಮದ ರಾಜಕೀಯವನ್ನು ಬೆರೆಸಬೇಡಿ. ಇದು ಅವರವರ ಕಲ್ಚರು, ಅವ್ರು ಏನು ಮಾಡಬೇಕು ಆಗ ಮಾಡ್ತಾರೆ. ಆದರೆ ಶಾಲೆಗಳಲ್ಲಿ ಯೂನಿಫಾರ್ಮ್ ಹಾಕತಕ್ಕಂಥ ಸಂದರ್ಭದಲ್ಲಿ ಹಿಜಾಬ್ ಹಾಕುವುದರಿಂದ ಯಾವುದೇ ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗೋದಿಲ್ಲ, ಇನ್ನು ಯಾರಿಗೂ ನಷ್ಟ ಆಗೋದಿಲ್ಲ. ಹಾಗಾಗಿ ಹಿಜಾಬ್ ಬಗ್ಗೆ BJPಯವರ ತಕರಾರು ಏನಿದೆ, ಇದು ನಿಜವಾದಂಥ ಜಾತಿ ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯತಕ್ಕಂಥ BJPಯ ಕಾರ್ಯಕ್ರಮ ಹೊರತು ಇದರಲ್ಲಿ ಯಾವುದೇ ನೈಜ ಅಂಶ ಇಲ್ಲ. ರೇಂಜ್ ಹಾಕಲಿ, ಮತ್ತು ಅದು ಹಾಕುವ ಸಂದರ್ಭದಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕೋ ಅದು ತಗೊಳ್ತಾರೆ ಸರ್ಕಾರ. ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಶಾಲುಗಳು ಅದಕ್ಕೆಲ್ಲ ಅನುಮತಿ ಇಲ್ಲ, ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ದರೆ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ತದೋ ಅದು ಸರ್ಕಾರ ಖಂಡಿತವಾಗಿ ತೀರ್ಮಾನ ತೆಗೆದುಕೊಳ್ತದೆ.